ಇವರ ಕೊಡುಗೆ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬಂದಿದೆ. ಅಮಿತಾಬ್ ಬಚ್ಚನ್ ನಡೆಸುವ ಕೌನ್ ಬನೇಗಾ ಕರೋಡ್ಪತಿ ಕರಮ್ವೀರ್ ಕಾರ್ಯಕ್ರಮದಲ್ಲಿ ಅನುಪಮ್ ಖೇರ್ ಅವರೊಂದಿಗೆ ಭಾಗವಹಿಸಿ Hey guys, welcome back to my YouTube channel Shravi Vlogs. ಮಾತಿರ್ಲ ಆರಾಮುಲ್ಲರಂದೆನ್ನುವೆ ಲಾಸ್ಟ್ ಟೈಮ್ ನಿಕ್ಲು ಎಂಕಲ್ನ ಕಾಲೇಜ್ ನಡೆತಿನ ಸಂಭ್ರಮದ ವೀಡಿಯೋಸ್ ತೂರಿಪ್ಪರು ಅಂಚನೆ ಈ ವರ್ಷದ ಸಂಭ್ರಮ ಮುರಾಣಿ ನಡತಂಡು ಮೂಜಿ ದಿನ ಇತ್ತಂಡು ಅವೈತ ಫಸ್ಟ್ ಡೇದ ವೀಡಿಯೋ ಯಾನು ಇನಿ ಅಪ್ಲೋಡ್ ಮಲ್ತೊಂದುಲ್ಲೆ ಅವೈತ ಆಯ್ನಾತ್ ವೀಡಿಯೋಸ್ ಮಲ್ಪರ ಟ್ರೈ ಮಲ್ದೆ ಮಸ್ತ್ ಎಂಜಾಯ್ ಮಲ್ದೆ ಎಂಕೊಲ್ಲು ಆ ಟೈಮ್ ಸಂಭ್ರಮದ ದಿನ. ಓಕೆ ಅಂಚಲ್ಲ ವೀಡಿಯೋ ಸ್ಟಾರ್ಟ್ ಮಲ್ಪುಗ ಬಲೆ. ಇವರ ಕೊಡುಗೆ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬಂದಿದೆ. ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆದ ಸಮಾರಂಭದಲ್ಲಿ ಅವರು 6ನೇ ಮೂಲತ್ವ ವಿಶ್ವ ಪ್ರಶಸ್ತಿ 2020 ಸ್ವೀಕರಿಸಿದರು. ಹಾಗೆ 2017ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಯುವ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಜನವರಿ 15, 2021ರಂದು ಅಮಿತಾಬ್ ಬಚ್ಚನ್ ನಡೆಸುವ ಕೌನ್ ಬನೇಗಾ ಕರೋಡ್ಪತಿ ಕರಮ್ವೀರ್ ಕಾರ್ಯಕ್ರಮದಲ್ಲಿ ಅನುಪಮ್ ಖೇರ್ ಅವರೊಂದಿಗೆ ಭಾಗವಹಿಸಿ ಅದರಲ್ಲಿ ದೊರೆತಂತಹ 12.5 ಲಕ್ಷ ರೂಪಾಯಿಗಳನ್ನು ಅನಾರೋಗ್ಯ ಮಕ್ಕಳ ಚಿಕಿತ್ಸೆಗಾಗಿ ದೇಣಿಗೆಯಾಗಿ ನೀಡಿರುತ್ತಾರೆ. ಜೀವ ವಿಕಾಸದ ಅತಿ ದೀರ್ಘ ಪಥದಲ್ಲಿ ತನ್ನೆಲ್ಲ ಪ್ರತಿಸ್ಪರ್ಧಿಗಳನ್ನು ತಲೆಮೆಟ್ಟಿ ನಿಂತವನು ಮಾನವ. ಇತರ ಜೀವಿಗಳಿಗೆ ಅಲಭ್ಯವಾದ ಮತ್ತು ತನಗೆ ಮಾತ್ರ ದಕ್ಕಿದ ಚಿಂತನಾ ಶಕ್ತಿಯೇ ಮಾನವ ಪ್ರಗತಿಯ ಮೂಲಧನ. ಈ ಚಿಂತನೆಯ ಮಟ್ಟ ಎಲ್ಲ ಮನುಷ್ಯರಲ್ಲೂ ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಅನೇಕರ ಚಿಂತನೆಗಳು ಒಂದು ವ್ಯಕ್ತಿನಿಷ್ಠ ಸುತ್ತಿನೊಳಗೆ ಸುತ್ತುತ್ತಾ ನಿಂತು ಬಿಡುತ್ತವೆ. ಕೆಲವೊಮ್ಮೆ ಮಾತ್ರ ಸಮಾಜದ ಪುಣ್ಯವೋ ಎಂಬಂತೆ ಕೆಲವರ ಚಿಂತನೆಗಳು ಸ್ವಕೇಂದ್ರದಿಂದ ಸಮಾಜದತ್ತ ವಿಸ್ತರಿಸಿ ಅಲ್ಲಿ ತಮ್ಮ ನೆಲೆಗಳನ್ನು ಕಂಡುಕೊಳ್ಳುತ್ತಾರೆ. ಅಂತಹ ವ್ಯಕ್ತಿಗಳಲ್ಲಿ ನಮ್ಮ ರವಿ ಕಟಪಡಿ ಸರ್ ಕೂಡ ಒಬ್ಬರು. ಕೃಷ್ಣ ಜನ್ಮಾಷ್ಟಮಿ ಬಂತಂದ್ರೆ ಸಾಕು 2 ದಿನಗಳ ಕಾಲ ವೇಷ ಧರಿಸಿ ನಗರದೆಲ್ಲೆಡೆ ಸಂಚರಿಸಿ ಹಣ ಸಂಗ್ರಹಿಸುವ ಮಹಾ ಸಾಧಕ. ಬಡ ಮಕ್ಕಳ ಚಿಕಿತ್ಸೆ ಮೊತ್ತಕ್ಕಾಗಿ ಹಣ ಸಂಗ್ರಹಿಸುವ ಇವರ ನಿಸ್ವಾರ್ಥ ಸೇವೆ ಎಲ್ಲ ಯುವ ಜನತೆಗೆ ಸ್ಫೂರ್ತಿ. ಇಂತಹ ಮಹಾನ್ ವ್ಯಕ್ತಿ ಇಂದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಕಾಲಿಡುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಸರ್, ತಮಗಿದು ಸಂಭ್ರಮ 2023ರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ತುಳುವಲ್ಲಿ ಮಾತಾಡಿದ್ರೆ ಏನಾದರೂ ತಪ್ಪಿದ್ರೆ ಹೇಳಿ, ನಾನು ತುಳುವಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇದು ನಮ್ಮ ತುಳುನಾಡು ಮಾತಾಡಬಹುದು. ನಮ್ಮೂರಲ್ಲಿ ನಾವು ತುಳು ಮಾತಾಡಿದ್ದೇವೆ, ಮತ್ತೆ ಇಲ್ಲಿ ತಮಿಳುನಾಡಲ್ಲಿ ತುಳು ಮಾತಾಡಿದ್ರೆ ಗೊತ್ತಾಗಲ್ಲ. ಅದಕ್ಕೆ ನಮ್ಮೂರಲ್ಲಿ ನಾನು ತುಳುವಲ್ಲಿ ಮಾತಾಡ್ತೇನೆ, ದಯವಿಟ್ಟು ಕ್ಷಮಿಸಿ. ಮಸ್ತ್ ಖುಷಿ ಆಗೋದು ದಯವಿಟ್ಟ ಎನ್ನೊಂದು ಹತ್ತುತ್ತೆ ಮಸ್ತ್ ಪಾತ್ರೆ ಬಂದದ್ದು ಇತ್ತೆ ಎನ್ನೊಂದು ದಾದ ಪಾತ್ರೆ ನೋಡು ದಯವಿಟ್ಟ ಯಾಂಗ್ ಕಲ್ದಿನಿ ವರ್ಮನೆ ಕ್ಲಾಸ್ ಅವಲಪೈ ಪೂರ ಎಜುಕೇಟೆಡ್ ನಗಲಿದ್ರು ಯಾನೂರಿ ವರ್ಮ ಪೈಲಟ್ನೆ ದಾದ ಪಾತ್ರೆ ಯೋಚನೆ ಮಾಡ್ತಾರೆ.
ಕೆಲವರು ಪನ್ಪೇರು ಕಾಲ ಬದಲಾತನು ಬಂದು ನಿಜವಾದ ಕಾಲ ಬದಲಾತಗಿ ನಮನೆ ಬದಲಾವಡಾತು ಜೀವನ ಮಸ್ತ್ ಪುರ್ಲು ನಮವೇನು ಎಂಚ ಯೂಸ್ ಮಲ್ತಮ್ಮ ಬಂದದ್ದು ನಮ್ಮ ಯೋಚನೆ ಮನ್ಪುಡು ದಯವಂಡ ಮನುಷ್ಯ ಜನ್ಮ ನಮಕ್ ವರನೆ ತಿಕ್ಕು ಅವು ಏತು ಕೋಟಿ ಕೊರ್ನಲ್ಲಿ ನಮಕ್ ಕೂಡರ ಖಂಡಿತ ತಿಕ್ಕೇರೆ ಸಾಧ್ಯ ಅಜ್ಜಿ ಈ ಜನ್ಮಡು ಏನೇ ಎಡ್ಡೆ ಕೆಲಸ ಮಲ್ಪೇರೆ ಸಾಧ್ಯ ನಾವು ನಮ್ಮ ಮಲ್ತೊಂದು ಹೋಡ್ಗೆ ನಮ್ಮ ರೇಪಲ ಬಂದುತ್ತೇರು ಮನುಷ್ಯ ಜನ್ಮ ಸಿಕ್ಕನು ವರನೆ ಅವು 7 ಜನ್ಮ ಅಂತಿನ ಸುಳ್ಳು ದಯಪಂಡ ಈ ಮಲ್ಪುನ ಎಡ್ಡೆ ಕೆಲಸ ಅವು 7 ಜನ್ಮ ಮುಟ್ಟ ನೆನೆಪುಪ್ಪುನ್ಗೆ ಬಂತೇರು ಅಂಚೆನೆ ಅಂಚಸ್ತದೇನು ಆ ಲೆವೆಲ್ ಹೋಗೋದಿಲ್ಲ ಇನ್ನಿಗೆ ರವಿ ಕಟ್ಪಾಡಿ ಬಂಡ ಮಾತರಿಗಳ ಗೊತ್ತುಂಟು ದಯಪಂಡ ನೆತ್ತ ಪಿರೋಡು ಬೆಂತಿನಗಲು ಎನ್ನ 107 ಜನ ಫ್ರೆಂಡ್ನಾಗಲು ಅಕ್ಕಂಡ ಸದ್ ಎಂಕಿನಿಗೂ ಗೋಲ್ಡನ್ ಲೈಫ್ ಅಂಚೆನೆ ಕೆಲಸ ಮಂದಿನಗಳು ಮಸ್ತ್ ಜನ ಪುದರಿಯನ್ನ ಒರಿಯನ ಸ್ಟೂಡೆಂಟ್ನಲ್ಲಿ ಒಂಜಿ ಪಾದರ ಬಂಪಿಂದಾದ ಬಂಡ ಸ್ಟೂಡೆಂಟ್ ನಗಂಡು ಏನೋ ಮಲ್ಪಿರಲ್ಲ ಸಾಧ್ಯ ಉಂಟು ಓಲ ಆವನಿನ ಕೆಲಸ ನಿಗಿಲು ಮಲ್ಪೋಲಿ ಪಂಪಿನ ಖಂಡಿತ ನಿಗಲ ಸಾಧ್ಯ ಉಂಟು ಮಲ್ಪೋಲಿ ಅವು ಇದೀಗ ಮುಂದಕ್ಕೆ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮ ನೃತ್ಯ ಸ್ಪರ್ಧೆ ನಿಮ್ಮ ಮುಂದೆ ನಡೆಯಲಿದೆ. ಭಾರತ ನಮ್ಮ ಪವಿತ್ರ ನಾಡು. ಇದರ ಪ್ರಾಚೀನ ಇತಿಹಾಸವು ಒಂದು ದಿವ್ಯ ಜನಾಂಗದ ಪ್ರಚಂಡ ಅಂತರ್ಶಕ್ತಿಯ ಸಾಧನೆಗಳ ಭವ್ಯ ದರ್ಶನಗಳನ್ನು ಒಳಗೊಂಡಿದೆ. ನಮ್ಮ ನಾಡು ಧರ್ಮ ಸಂಸ್ಕೃತಿಗಳು ಸನಾತನ ಮತ್ತು ಚಿರಂತನ. ಇಂತಹ ಪವಿತ್ರವಾದ ವಸುಂಧರಿಯಲ್ಲಿ ನಾವು ಹಲವಾರು ರೀತಿಯ ಆಚಾರ ವಿಚಾರಗಳನ್ನು ಸಂಸ್ಕೃತಿಗಳನ್ನು ನೋಡುತ್ತೇವೆ. ಹಾಗೆ ದೇಶದ ವಿವಿಧ ರಾಜ್ಯಗಳನ್ನು ಹೋಲಿಸಿ ನೋಡಿದರೆ ಹಲವಾರು ರೀತಿಯ ಶಾಸ್ತ್ರೀಯ ನೃತ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಪ್ರಮೋದ್ ಆಳ್ವ ಇವರ ಒಂದು ಕಿರು ಪರಿಚಯ ನಿಮ್ಮ ಮುಂದೆ ಪರದೆಯ ಮೇಲೆ. ಶ್ರೀ ಪ್ರಮೋದ್ ಆಳ್ವ ಶ್ರೀಯುತರು ಮೂಲತಃ ಶಾಸ್ತ್ರೀಯ ನೃತ್ಯಗಾರರು. ಶಾಸ್ತ್ರೀಯ ನೃತ್ಯದಲ್ಲಿ 18 ವರ್ಷದ ಅನುಭವವನ್ನ ಹೊಂದಿರುವ ಇವರು ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಮುಗಿಸಿದ್ದಾರೆ. ವೃತ್ತಿಪರ ಬಯಲು ನೃತ್ಯಗಾರರಾಗಿರುವ ಇವರು ಹಲವಾರು ದೇಶಗಳಲ್ಲಿ ಭಾಗವಹಿಸಿ ಹಲವಾರು ವಿದ್ಯಾರ್ಥಿಗಳಿಗೆ ನೃತ್ಯ ಸಂಯೋಜಕರಾಗಿ ಕೆಲಸ ನಿರ್ವಹಿಸಿ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅದು ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಂಡು ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ವಿಷ್ಣು ದಶಾವತಾರ, ಉಗೆ ಉಗೆ ಮಹಾದೇವ, ಮಹಾದೇವಿ ಹಾಗೂ ಜನಿಜನನಿ ಮಹಾದುರ್ಗಾ ಸೀರಿಯಲ್ಗಳಿಗೆ ನೃತ್ಯ ಸಂಯೋಜಕರು. ಜೊತೆಗೆ ಓಷಿಯನ್ ಕಿಡ್ಸ್ ಮಂಗಳೂರು, ಮಾನಸೋಬನ್, ನೃತ್ಯ ಭಾರತಿ ಮತ್ತು ರಂಗಭಾರತಿ ಸಂಸ್ಥೆಗಳಿಗೆ ನೃತ್ಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ ಇವರು ಪ್ರಸ್ತುತವಾಗಿ PDS ಪ್ರಮೋದ್ ಡ್ಯಾನ್ಸ್ ಸ್ಟುಡಿಯೋ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಇಂದು ನಮ್ಮೊಂದಿಗೆ ಸಂಭ್ರಮ 2023ರ ಶಾಸ್ತ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಭಾಗಿಯಾಗಿರುವ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇವೆ. ಶಾಸ್ತ್ರೀಯ ನೃತ್ಯ ಸ್ಪರ್ಧೆಯಲ್ಲಿ jump.
ಡ್ರೆಸ್ ಕೂಡ ಚಂದ ಉಂಟಲ್ಲ. ಹಲೋ. ಸೊ ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ತೆ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು. ಇದು ಸೆಕೆಂಡ್ ಟೈಮ್ ನಾನು ಆಸ್ ಅ ಜಡ್ಜ್ ಆಗಿ ಇಲ್ಲಿಗೆ ಬರೋದು. ಸೊ ಸಂಭ್ರಮ 2023ಗೆ ಆಸ್ ಅ ಜಡ್ಜ್ ಆಗಿ ಕರೆದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ನನಗೆ ಕ್ಲಾಸಿಕಲ್ ಡಾನ್ಸ್ ಅಂದರೆ ತುಂಬಾ ಇಷ್ಟ. ಯೂಶ್ವಲಿ ಬೇರೆ ಕಡೆಗೆ ಕಂಟೆಂಪ್ರರಿ ಆಗಲಿ ವೆಸ್ಟರ್ನ್ಸ್ ಎಲ್ಲ ಫಾರ್ಮ್ಸ್ ನಾನು ಕಲ್ತಿರೋದ್ರಿಂದ ನನಗೆ ತುಂಬ ಕ್ಲಾಸಿಕಲ್ ಫಾರ್ಮ್ಸ್ ಅಂದರೆ ತುಂಬಾ ಇಷ್ಟ. ಭರತನಾಟ್ಯ ನಮಸ್ತೆ, ನಾನು ಪ್ರಗತಿ ಶೃಂಗೇರಿ. ಯಾರಿಗೆಲ್ಲ ಹಾಡು ಹೇಳಲಿಕ್ಕೆ ಇಷ್ಟ ಕೈ ಎತ್ತಿದ್ದೀರಾ? ತುಂಬ ಮಂದಿ ಇದ್ದೀರಾ. ಯಾರಿಗೆಲ್ಲ ಹಾಡು ಕೇಳಲಿಕ್ಕೆ ಇಷ್ಟ? ಎಲ್ರಿಗೂ ಇಷ್ಟ. ಎಲ್ಲರೂ ಕೂಡ ಸಂಗೀತ ಪ್ರಿಯರೇ ಅಂತ ಆಯಿತು. ಸರಿ, ಹಾಗಾದರೆ ವಿಷಯಕ್ಕೆ ಬರ್ತೀನಿ. ಲಲಿತ ಕಲಾ ಸಂಘದ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ಇದರ ಮುಂದುವರಿದ ಭಾಗವಾಗಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಅಂಡರ್ ದ ಡೈರೆಕ್ಷನ್ ಆಫ್ DSW ಆ್ಯಂಡ್ PG ಸ್ಟೂಡೆಂಟ್ ಕೌನ್ಸಿಲ್ನ ಸಹಭಾಗಿತ್ವದಲ್ಲಿ ಯಂಗ್ ಮ್ಯೂಸಿಕ್ ರಿದಮ್ ಆಫ್ ಮ್ಯಾಂಗ್ಳೂರು ಯೂನಿವರ್ಸಿಟಿ ಅನ್ನುವಂತಹ ಒಂದು ಹೊಸ ಬ್ಯಾಂಡ್ ಫಾರ್ಮ್ ಆಗಿದೆ. ಗೊತ್ತಿದೆಯಾ ಇದ್ರ ಬಗ್ಗೆ? ಗೊತ್ತಿಲ್ವಾ? ನಾನು ಅವತ್ತೇ ಹೇಳಿದ್ದೆ, ಇದು ಬರೀ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿ. ಇವತ್ತು ನಮ್ಮ ತಂಡ ನಿಮ್ಮನ್ನ ಹವಾ ಎಬ್ಸೋದಕ್ಕೆ ಬರ್ತಾ ಇದ್ದಾರೆ. ಆರ್ ಯು ಆಲ್ ಎಕ್ಸೈಟೆಡ್? ಆರ್ ಯು ಆಲ್ ಎಕ್ಸೈಟೆಡ್? ಇವರು ಸಂಭ್ರಮದ ಒಂದು ಹಾಡನ್ನ ರಚಿಸಿ ಅದನ್ನ ಕಂಪೋಸ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಅವರ ಹಾಡನ್ನ ಕೇಳೋಣ, ಅವರಿಗೆ ಅನುವು ಮಾಡಿ ಕೊಡೋಣವಾ?
Since first embassy, all the buses on my head. I'm fired up and tired of the way that things are feel. The way that things are feel. Blink second, don't you tell me what you think that I can be. I'm the one at the say, I'm the master of my CEO. The master of my CEO. I'm broken from a young age, shaking myself, can't you? The masses are my boy. For the view that look at me, talking me, sugar, and feeling is taking my heart. From the pain, you're taking my message. From the pain, you're taking my lessons. From the pain, you're taking the morning, sugar. ಮಾಡೋದು ಗಡಿಗೆ ಸಂತಿ ಅದು ಮಾಡಗಿ ಕಟ್ಟವೆ ಕಂತಿ ಆನೆಯ ಮಾರಿ ಎರಬೇಕಂತಿ ಮಟ್ಟಲ್ಲಿ ಹಿಡಿಯೋದು ತಣ್ಣದ ಮರದಿ ಲೋಕದ ಕಾಳಜಿ ಮಾಡುತ್ತೀನಂತಿ ನಿಗ್ಯಾಕೆ ಆಡ್ತಾರ ಮಾಡಪ್ಪ ಚಿಂತೆ ಮನಸ್ಸೆಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ನೆನವೆಂಬ ಸಿಲುಬೆಯ ಹಚ್ಚಿ ಮನಸ್ಸೆಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ನೆನವೆಂಬ ಸಿಲುಬೆಯ ಹಚ್ಚಿ ಬುದ್ಧಿ ಎನ್ನುವಂತ ಗೆಂಡವ ಮೇಲೆ ಮುಚ್ಚಿ ಬುದ್ಧಿ ಎನ್ನುವಂತ ಗೆಂಡವ ಮೇಲೆ ಮುಚ್ಚಿ ಗುಡುಗುಡಿ
காதலுக்கு நீரு எல்லாம் சொல்லி தரவாதி சேர்த்து வச்சா எல்லாம் அள்ளி தரவாதி ஏ உசிறு ஓ உசிறு தாரகை மாதே அடியாச்சு இது என வீடு உன்னால நான் வெயிலு குடிக்காம ஓட்டுநரில் இனிமே நான் வாடு அடியாச்சு இது என வீடு உன்னால நான் வெயிலு குடிக்காம ஓட்டுநரில் இனிமே நான் வாடு பேரு தினக்கூவ கோயிலு நானேனா நீ பார்க்க புது மாதிரி ஸ்டைலு நானே பாக்கெட்டில் மோகிற பேரு நானேனா மனசார உன்னோட பேரு நானே கொஞ்சம் பார்க்கணும் கைகள் கோக்கணும் ஜோடி சேது லவ்வல் சாகா बैंड वासिज ग्रैंड मैरिज गणपति मेलम के गानो अड़िया दीदी नबीले मुन्नाल ना पे कुड़िया में वोट नरीले में ना